ನಾವು ಇರುವಂಥದ್ದು ಈಗ ಸುದಾನ ವಸತಿಯುತ ಶಾಲೆಯ ಆವರಣದಲ್ಲಿ. ಸುದಾನ ಶಾಲೆಯ ಆವರಣವನ್ನು ಗಮನಿಸಿದರೆ ನಿಮಗೆ ಕಲರ್ಫುಲ್ ಆಗಿ ಕಾಣ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ನೀವು ಆ ಭಾಗದಲ್ಲಿ ನೋಡಿದರೆ ಬಣ್ಣ ಬಣ್ಣದ ತೂಗು ದೀಪಗಳು ನೇತಾಡ್ತಾ ಇದೆ, ಗೂಡು ದೀಪಗಳನ್ನು ತೂಗು ಹಾಕಲಾಗಿದೆ. ಅಂದರೆ ಇದೆಲ್ಲವೂ ಕೂಡ ಮಕ್ಕಳ ಮೂಲಕ ತಯಾರಾಗಿರುವಂತಹ ಗೂಡು ದೀಪಗಳು. ಜೊತೆಗೆ ಇದನ್ನು ಈ ಒಂದು ಕಟ್ಟಡದ ಉದ್ದಕ್ಕೂ ಕೂಡ ನೇತು ಹಾಕುವಂತಹ ಮೂಲಕ ಅತ್ಯಂತ ಆಕರ್ಷಕವಾಗಿ ನಿರ್ಮಾಣಗೊಂಡಂತಹ ಗೂಡು ದೀಪಗಳನ್ನು ಇಲ್ಲಿ ನೇತು ಹಾಕಿದ್ದಾರೆ. ಇನ್ನು ಇದಾದ ಮೇಲೆ ನೀವು ಆ ಭಾಗವನ್ನು ಗಮನಿಸಿದರೆ ಅಲ್ಲಿ ಇನ್ನೊಂದಷ್ಟು ಕಲರ್ಫುಲ್ ವಾತಾವರಣ ಕಾಣ್ತಾ ಇದೆ. ಅಂತ ಹೇಳಿದರೆ ಬಣ್ಣ ಬಣ್ಣದ ಹೂಗಳಿಂದ ಕಲಾಕೃತಿಗಳಲ್ಲಿ ರಚನೆ ಆಗ್ತಾ ಇದೆ. ಒಂದು ಫ್ಲವರ್ ಡೆಕೋರೇಷನ್ನ ಒಂದು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ನಮಗೆ ಕಾಣಸಿಗ್ತಾ ಇದ್ದಾರೆ. ಅಂದರೆ ಇದು ವಿದ್ಯಾರ್ಥಿಗಳಿಗಾಗಿ ಆಯೋಜನೆಯಾಗಿರುವಂತಹ ಕಾಂಪಿಟೇಷನ್. ಈ ಒಂದು ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಆಯೋಜನೆಯಾದಂತಹ ಒಂದು ಸ್ಪರ್ಧೆ ಇದು. ಸ್ಪರ್ಧೆಯಲ್ಲಿ ವೈವಿಧ್ಯಮಯ ಹೂಗಳಿಂದ ಅಲಂಕಾರಗೊಂಡಂತಹ ಒಂದು ಕಲಾಕೃತಿಗಳನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ, ಹೇಗೆ ತಯಾರು ಮಾಡಿದ್ರು, ಯಾರು ಅವರಿಗೆ ಟ್ರೈನಿಂಗ್ ಕೊಟ್ಟರು, ಎಲ್ಲದರ ಬಗ್ಗೆ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೇವೆ ಇಲ್ಲಿ ವೆರೈಟಿಯಾಗಿ ಎಲ್ಲವೂ ಕೂಡ ರೆಡಿಯಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಎಲ್ಲವನ್ನು ಕೂಡ ತಯಾರು ಮಾಡಿದ್ದಾರೆ. ಒಂದಷ್ಟು ಆಕರ್ಷಕವಾಗಿ ಹೊಸ ವಿಧಾನದ ಮೂಲಕ ಎಲ್ಲವನ್ನು ಕೂಡ ತಯಾರು ಮಾಡುವಂತಹ ಕೆಲಸಗಳಾಗಿದೆ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನೇನು ಸಮಯ ಮುಕ್ತಾಯ ಆಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಒಂದು ಅಂತಿಮ ಹಂತದ ತಯಾರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಕೇಳೋಣ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವೃಂದ. ಎಷ್ಟನೇ ಕ್ಲಾಸ್? 10th. ಹೊಸ ಬಗ್ಗೆ ಕಾಂಪಿಟೇಷನ್ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಅಂದರೆ ಇದು ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದು. ಹಾಗೆ ಪ್ರತಿ ವರ್ಷ ಸಿಕ್ಕೋ ಹಾಗೆ ಸಿಕ್ತಿತ್ತು, ಈಗ ಕೊರೋನಾ ಬಂದು ಸಿಕ್ಕಲಿಲ್ಲ. ಹಾಗೆ ಇದು ಲಾಸ್ಟ್ ಟೈಮ್ ಅಲ್ಲ, ಅಂದರೆ ತುಂಬ ಖುಷಿ ಆಗ್ತದೆ ಫ್ಲವರ್ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ. ಹೇಗೆ ಟೀಮ್ ಆಗಿ ಮಾಡ್ತಿದ್ರೆ ಇಂಡಿವಿಜುವಲ್ ಆಗಿ ಟೀಮ್ ಆಗಿ ಮಾಡೋದು, ಇಬ್ಬರದ್ದೊಂದು ಟೀಮ್. ಮತ್ತು ಫ್ಲವರ್ಸ್ ಎಲ್ಲ ನಾವು ತಂದು ಅರೇಂಜ್ ಮಾಡಲಿಕ್ಕೆ. ನಿಮ್ಮ ಟೀಮಲ್ಲಿ ಯಾರು? ನೀವು? ನಾನು ಮತ್ತು ನನ್ನ ಫ್ರೆಂಡ್ ಲಾಸ್ಯ. ನನಗೂ ತುಂಬ ಖುಷಿ ಆಗ್ತಿದೆ. ಈಗ ತುಂಬ ಸಮಯದ ಮೇಲೆ ಎಂಥ ಹೊರಗೆ ಬಂದು ಎಲ್ಲ ನೇಚರ್ ಒಟ್ಟಿಗಿದ್ದು ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು ಅಂತ ತುಂಬ ಖುಷಿ ಆಗ್ತದೆ. ಇದನ್ನು ಎಲ್ಲಿಂದ ತಂದ್ರಿ? ಅಂದರೆ ಹೇಗೆ ಐಡಿಯಾಸ್ ಎಲ್ಲ ಯಾರ್ದು? ಅಂದರೆ ನಾವು ಸ್ವಲ್ಪ ವಿಡಿಯೋಸ್ ನೋಡಿದ್ವಿ, ಮತ್ತು ನಮ್ಮ ನೇಚರ್ ಇದ್ದು ಹೇಗೆ ಮಾಡ್ಬೋದು ಅಂತ ಹಾಗೆ ನೋಡಿ ಮಾಡಿದ್ದು. ನಮ್ಮದೆಲ್ಲ ಮನೆಯಿಂದನೇ ತಂದಿದ್ದು. ನಾವು ರೋಸ್ ಮಾತ್ರ ಸ್ವಲ್ಪ ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ದು ಅಷ್ಟೇ. ಎಲ್ಲ ಮನೆಯಿಂದ ತಂದ ಹೂಗಳನ್ನು? ಹೌದು. ಖುಷಿಯಾಗಿದೆಲ್ಲ? ತುಂಬ ಖುಷಿಯಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಎಲೆ ಹೂಗಳನ್ನೆಲ್ಲ ಚಂದ ಮಾಡಿ ಡೆಕೋರೇಟ್ ಮಾಡಿದ್ದಾರೆ. ಏನು ಅನಿಸ್ತಾ ಇದೆ ಕೇಳೋಣ. ನಮಸ್ತೆ ಸರ್. ಸತ್ಯಪ್ರಸಾದ್ ಸರ್. ಇದೆಲ್ಲ ಇನ್ನು ನಾವು 10th ಅಲ್ಲ, ಇನ್ನು ಸ್ಕೂಲ್ ಬಿಟ್ಟಾದಲ್ಲಿ ಎಂತೆಲ್ಲ ಸಿಗೋದು ಕಮ್ಮಿ. ಇನ್ನು ಸ್ಕೂಲ್ ಬಿಟ್ಟಾದ ಮೇಲೆ ಕಾಲೇಜಲ್ಲೆಲ್ಲ ಎಂಥ ಅಪರ್ಚುನಿಟಿ ಸಿಗೋದಿಲ್ಲ. ಸೊ ನಾವೀಗ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಲಾಸ್ಟ್ ಇಯರ್ ಅಲ್ಲ, ನಮ್ಮ ಕ್ರಿಯೇಟಿವಿಟಿ ಎಲ್ಲ ತೋರಿಸಿ, ನಮಗೆ ಪ್ರೈಸ್ ಬೇಕಂತಿಲ್ಲ, ನಾವು ನಮ್ಮ ಕ್ರಿಯೇಟಿವಿಟಿ ತೋರಿಸಿ ಕೋಆರ್ಡಿನೇಷನಿಂದ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ. ಈ ಐಡಿಯಾ ಯಾರು ಕೊಟ್ಟದ್ದು ನಿಮಗೆ? ಸರ್, ಈ ಐಡಿಯಾ ನಾವೆಂತ ಪ್ಲ್ಯಾನ್ ಮಾಡಿರಲಿಲ್ಲ. ಬೆಳಗ್ಗೆ ಇಬ್ಬರೊಟ್ಟಿಗೆ ಸೇರಿ ಎಲ್ಲ ತಗೊಂಡು ಬಂದ್ವಿ. ಮತ್ತು ನಾವೇನಾದರೂ ಡಿಸೈಡ್ ಮಾಡಿ ಮಾಡುವಂತ ಇದ್ವಿ, ಹೀಗೆ ಮಾಡಿದ್ದೇವೆ. ಈಗ ನಾವು ಎಂಥ ಪ್ಲ್ಯಾನ್ ಎಲ್ಲ ಮಾಡಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಜೊತೆಗೆ ಎಲ್ಲ ಸೇರಿ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ನಂಗೆ ಬಹಳ ಚೆಂದ ಅನಿಸ್ತದೆ. ನಮಗೆ ಮೊದಲು ಏನು ಐಡಿಯಾ ಸಿಗಲಿಲ್ಲ, ಆದರೆ ಮಾಡಿ ಬಂದಾಗ ಸ್ವಲ್ಪ ಐಡಿಯಾ ಸಿಕ್ಕಿ ಮತ್ತು ಚೆಂದ ಅನಿಸ್ತದೆ. ಯಾವ ಕ್ಲಾಸ್? ನಾನು 9th. ಇಲ್ಲ ಸರ್, ಹೌದು ಫಸ್ಟ್ ಟೈಮ್. ನೀವು ಈ ಐಡಿಯಾ ಹೇಗೆ ಎಲ್ಲಿ ಸರ್ಚ್ ಮಾಡಿದ್ರಿ? ನಾವು ಓನಾಗಿ ಮಾಡಿದ್ದು ಸರ್. ಈ ಥರ ಮಾಡಬೇಕಂತ ಹೇಳಿಕೊಟ್ಟವ್ರು ಒಂದು ಐಡಿಯಾ ಬೇಕಲ್ಲ, ಅದನ್ನೇ ಆಂಟಿ ಹೇಳಿಕೊಟ್ಟಿದ್ರು ಸ್ವಲ್ಪ, ಮತ್ತೆ ನಾವೇ ಸ್ವಲ್ಪ ಅದಕ್ಕೆ ಹಾಕಿದ್ವಿ. ಸ್ಮೃತಿ. ಥ್ಯಾಂಕ್ ಯು. ನಾವು ರಿಯಲಾಗಿ ಅಂದ್ಕೊಳ್ಳಿರಲಿಲ್ಲ ಈ ಥರ ಬರ್ತದೆ ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು? ಅಂದರೆ ಎಷ್ಟು ಚಂದ ಬರ್ತದೆ ನಾವು ಸಿಂಪಲಾಗಿ ಮಾಡೋಂತ ಇದ್ವಿ. ಅದು ಲೀಫ್ ಎಲ್ಲ ತುಂಬ ನಾವು ಸ್ವಲ್ಪ ಆನ್ ದ ಸ್ಪಾಟೇ ಮಾಡಿದ್ದು ನಾವು ಇದನ್ನೆಲ್ಲ. ಯಾರಾದರೂ ನೋಡಿದ್ರಾ ಆ ಕಡೆ ಈ ಕಡೆ ಎಲ್ಲ ನೋಡಿ? ಇಲ್ಲ, ನಾವೇ ಓನ್ ಮಾಡಿದ್ವಿ. ಹಿಮಾಂಶು. ಖುಷಿ ಆಗ್ತದೆ. ನಂದನ್. ಇದು ಅಮ್ಮ ಹೆಲ್ಪ್ ಮಾಡಿದರು, ಅಂದರೆ ಇದಂತ ಡಿಸೈನಿಗೆಲ್ಲ. ಮತ್ತು ನಾವು ಇಬ್ಬರು ಪಾರ್ಟ್ನರಲ್ಲಿ ಮಾಡಿಕೊಂಡು. ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಹೂಗಳೆಲ್ಲ ಕಾಣ್ತಾ ಇದೆ. ಎಲ್ಲಿಂದ ತಂದ್ವಿ? ಅದು ಪುತ್ತೂರಲ್ಲಿ ಇದರಲ್ಲಿ ಶಾಪಿಂದ, ಮಾರ್ಕೆಟಿಂದ ತಂದ್ವಿ. ಮನೆಯಿಂದ? ಇಲ್ಲ, ಮನೆಯಿಂದ ಇದು ಮತ್ತು ಇದು ಅಷ್ಟೇ. ನಂದು ಧನುಷ್. ಖುಷಿ ಮಾಡಿದ್ವಿ. ಇಲ್ಲ, ಇದು ಫಸ್ಟ್ ಟೈಮ್. ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀವಿ ಮುಂಚೆ. ಹಾಗೆ ಒಂದೇ 9th ಇಬ್ಬರು.
ಈಗ ನೆಕ್ಸ್ಟ್ ಇಯರ್ಗೆ ಇನ್ನೂ ಬೆಟರ್ ಮಾಡಬೇಕಲ್ಲ. ಹೌದು ಹೌದು ಐಡಿಯಾ ಸಿಕ್ಕಿದ ಸೀನಿಯರ್ಸ್ ಮಾಡಿದ್ದೆಲ್ಲ ನೋಡಿದ್ರಾ? ನೋಡಿದ್ದೀವಿ, ಸ್ವಲ್ಪ ಉಂಟು ಎಲ್ಲ. ನೆಕ್ಸ್ಟ್ ಇಯರ್ ಅವರನ್ನು ಬಿಟ್ಟು ಮಾಡ್ತೀರಾ? ಹೌದು. ಓಕೆ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇನ್ನು ಇಲ್ಲಿ ಒಂದು ಸಣ್ಣದು ಕಾಣ್ತಾ ಇದೆ. ಎಲ್ಲಿಂದ ಹೇಗೆ ಐಡಿಯಾ ಬಂತಿದೆ? ಅದು ಅರ್ಧ ಮೇಲಿದು ಮತ್ತು ಅರ್ಧ ನಾವೇ. ಅಮ್ಮ ಹೇಳಿದ್ದು ಯಾವುದು, ನೀವು ಮಾಡಿದ್ದು ಯಾವುದು? ಅಮ್ಮ ಇದು ಮೇಲೆ ದೊಡ್ಡದಮ್ಮ ಇಲ್ಲಿದ್ದು ಮತ್ತು ಚಿಕ್ಕದು ಟೈಮ್ ಇತ್ತಂತ ನಾವೇ ಆಡಿದ್ದು. ನೀವು ಯಾವ ಕ್ಲಾಸ್? 9th. ಕೂಡ ಇಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಬೇರೆ ಬೇರೆ ಹೂಗಳೆಲ್ಲ ಕಾಣ್ತಾ ಇದೆ. ಯಾರು ಮಾಡಿದ್ದು? ಇಬ್ಬರು ಸೇರಿ. ಅಮ್ಮ ಮನೆಯಲ್ಲಿ. ವಿಡಿಯೋಸ್ ನೋಡಿಲ್ಲ, ಅಮ್ಮನೇ ಐಡಿಯಾ ಅದು. ಅದನ್ನೇ ಅವರು ಹೇಳಿಕೊಟ್ಟಾಗೆ ಬಂದಿದ್ದ? ಹೇಳಿಕೊಟ್ಟಾಗಿ ಬಂದಿದೆ, ಎಲ್ಲ ಸೇಮ್ ಬಂದಿದೆ ಹಾಗೆ. ಅವ್ರಿಗೆ ಹೇಗೆ ಮಾಡಿ ತೋರಿಸಿದ್ರೆ? ಮಾಡಿ ತೋರಿಸಿಲ್ಲ, ಮಾತ್ರ ಹೇಳಿದ್ದು ಹೀಗೆ ಈಗ ಎಲ್ಲ ಹಾಕು ಹಾಗೆ ಎಲ್ಲ, ಮತ್ತೆ ನಾನು ಮಾಡಿದೆ. ಅಮ್ಮ ಹೇಳಿದ್ದು ನೀವು ಮಾಡಿದ್ದು ಬೇರೆ ಬೇರೆ ಆಗಿದೆ? ಬೇರೆ ಆಗಲಿಲ್ಲ, ಸೇಮ್ ಆಗಿದೆ. ಈ ಹೂವನ್ನೆಲ್ಲ ಯಾರು ಸೆಲೆಕ್ಟ್ ಮಾಡಿದ್ದು? ಹೂವು ಅಮ್ಮನೇ ಸೆಲೆಕ್ಟ್ ಮಾಡಿದ್ದು, ಮತ್ತೆ ನಾನು ಎಲ್ಲ ಹಾಕಿ. ಮನೆಯಿಂದ ತಂದದ್ದು? ಅಂಗಡಿಯಿಂದ. ನೀವು ಯಾವ ಕ್ಲಾಸು? 9th. ಒಳ್ಳೆ ಆಗಿದೆ. ನೆಕ್ಸ್ಟ್ ಇಯರ್ ಮಾಡ್ಬೋದು ಅಂತ. ಇನ್ನೊಂದು ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ರೋಸ್ ಇದೆ, ಜೊತೆಗೆ ಕ್ಲೌಡ್ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದರು. 8th. ಫಾತಿಮಾ ಫಾರಿಸಾ. ಫಾತಿಮಾ ಮಾಷ್ಯ. ಎಲ್ಲಿ ನೋಡಿದ್ರಿ, ಅಂದರೆ ಈ ಕಾನ್ಸೆಪ್ಟ್ ಹೇಗೆ ಬಂತು? ಇದು ಓನ್ ಮಾಡಿ ಒಂದು ಗೂಗಲ್ ಸೈಟ್ಸಲ್ಲಿ ನೋಡಿ. ಇದು ಸ್ವಲ್ಪ ನೋಡಿದ್ದೀವಿ, ಅದು ಈಶಾನ್ವಿ. ಇದು ಬ್ಯಾಂಬೂ ಫ್ಲವರ್ ಫಾಲ್ಸ್ ಮತ್ತು ಆರ್ಟಿಸ್ಟ್ ಪ್ಯಾಲೆಟ್. ಹೇಗೆ ಅಂದರೆ ವರ್ಕ್ ಅಂತ ಏನಿಲ್ಲ, ಅಂದರೆ ಈ ಸತಿ ಒಂದು ಕ್ರಿಯೇಟಿವ್ ಪ್ಲಾನ್ ತಗೊಂಡಿದ್ದಾವೆ. ಅಂದರೆ ಇದು ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದಲ್ಲ, ಅದಕ್ಕೆ ಸ್ವಲ್ಪ ಕ್ರಿಯೇಟಿವ್ ಮಾಡುವ ಅಂತ ಹೇಳಿಕೊಟ್ಟದಂದರೆ ಸ್ವಲ್ಪ ಮೊಬೈಲಲ್ಲಿ ತಗೊಂಡ್ವಿ ಐಡಿಯಾಸ್, ಮತ್ತು ನಾವೇ ಸ್ವಲ್ಪ ಆ್ಯಡ್ ಮಾಡಿದ್ವಿ. ಆ್ಯಂಡ್ ಆರ್ಟಿಸ್ಟ್ ಪ್ಯಾಲೆಟ್ ಯಾಕೆ ಅಂದರೆ ನಾವು ಇಬ್ಬರು ಸಹ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಜಾಸ್ತಿ ಮಾಡ್ತೇವೆ, ಅದಕ್ಕೆ ನಮಗೆ ಅದು ಬೇಕಿತ್ತು ಈ ಸತಿ ಎಲ್ಲರಿಂದ ಒಂದು ಸ್ವಲ್ಪ ಬೇರೆ ಮಾಡಲಿಕ್ಕಂತ. ಹಾಂ, ಫ್ಲವರ್ಸ್ ಬ್ಯಾಂಬು ಅಜ್ಜಿ ಮನೆಯಿಂದ. ಅಜ್ಜಿ ಮನೆ ಸುಳ್ಯ ಸೈಡ್, ಅರಂತೋಡು ಆಚೆ. ಅಲ್ಲಿ ಅಜ್ಜಿ ಎಲ್ಲ ಹೆಲ್ಪ್ ಮಾಡಿದರು ಮಾಡಲಿಕ್ಕೆ, ಅಲ್ಲಿಂದ ತಂದು ಮತ್ತೆ ನಿನ್ನೆ ಫ್ಲವರ್ಸ್ ಎಲ್ಲ ತಗೊಂಡು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದ್ವಿ, ಮತ್ತು ಇದು ಓನ್ ಮಾಡಿದ್ದು ನಾವು. 8th. ಸ್ವಲ್ಪ ಆಯಿತು. 8th. ರೋಸಸ್ ಮತ್ತು ಲೀವ್ಸ್ ಎಲ್ಲ ಮನೆಯಿಂದ, ಸ್ವಲ್ಪ ಮಾರ್ಕೆಟಿಂದ, ಮತ್ತು ಇಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ನೋಡಿ. ಅನಿಶಾ. ಸಿಯಾ. ಡೆಕೋರೇಟ್ ಮಾಡಿ, ಫ್ಲವರ್ ಅರೇಂಜ್ಮೆಂಟ್, ಪಾಮ್ ಟ್ರೀಸ್, ಫ್ಲವರ್ ಸ್ವಲ್ಪ ಯೂಟ್ಯೂಬಿಂದ, ಮತ್ತು ಸ್ವಲ್ಪ ನಾವೇ ಓನ್ ಮಾಡಿ ಕೂಡ. ಇಲ್ಲಿ ಫ್ಲವರ್ ಪಾಟ್ ಇದೆ, ಅದೇ ರೀತಿ ಸ್ವಲ್ಪ ಎಲೆಗಳನ್ನು ಡೆಕೋರೇಟ್ ಮಾಡಿರುವಂಥ. ಹಾಯ್, ಧನ್ಯ. ಭೂಮಿಕಾ. ನಾನು ಇದನ್ನು ಮೊಬೈಲಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ, ಆದರೆ ಅದರಲ್ಲಿ ರೋಸಸ್ ಎಲ್ಲ ಇತ್ತು. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ, ಯೂಟ್ಯೂಬಲ್ಲಿ ಅದೆಲ್ಲ ನೋಡೋದೇನು ಅಂತೇಳಿ ಅದಕ್ಕೋಸ್ಕರ ಹೀಗೆ ಸನ್ಫ್ಲವರಲ್ಲಿ ಮಾಡಿದೆ. ಮತ್ತು ಅದು ಬಟನ್ಸ್ ಇದಕ್ಕೆ ಹಾಕಿದ್ದೆ, ಅದಕ್ಕೆ ವೈಟ್ ಬಟನ್ಸ್ ಎಲ್ಲ. ಇದೆಲ್ಲ ಎಳೆ ಎಲ್ಲ ನಮ್ಮ ಮನೆಯಿಂದಲೇ, ಕ್ರೋಟನ್ ಗಿಡದಿಂದ ಎಲ್ಲ, ಮತ್ತು ಹೂ ಅಂಗಡಿಯಿಂದ.
ಹೇಗೆ ಅನಿಸ್ತಾ ಇದೆ ಇಂಥ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ? ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಮ್ಯಾಮ್ ತುಂಬ ಗೈಡ್ ಮಾಡ್ತಾರೆ ನಮ್ಮನ್ನು. ಹೇಳ್ತಾ ಇದ್ದರು, ನಮಗೆ ಕ್ರಾಫ್ಟ್ ಕ್ಲಾಸಲ್ಲೆಲ್ಲ ಇದನ್ನೆಲ್ಲ ಮಾಡಿಸ್ತಾ ಇದ್ರು, ಆ ಟೈಪ್ ನಾವು ಮಾಡಿದೆವು. ಹಾಗೆ ತುಂಬ ಈಸಿ ಆಯಿತು ಮಾಡಲಿಕ್ಕೆ. ನೀವೀಗ ಎಷ್ಟು? ಹಾಂ ಹೌದು. ಅಂದರೆ 9th ಇದೆ, ಇನ್ನು 10th ಇದೆ. ಸೊ ಆಗ ಹೇಗೆ ಮಾಡಬೇಕು? ಇದಕ್ಕಿಂತ ಜಾಸ್ತಿ ತುಂಬ ಈಗ ಎಕ್ಸ್ಪೀರಿಯನ್ಸ್ ಫಸ್ಟ್ ನಾವು 8th ಹಾಗೆ ಇನ್ನು ತುಂಬ ಮಾಡುವ. ಈಗ ಇದಕ್ಕಿಂತ ಮುಂಚೆ ಈ ಥರದ್ದು ಪಾರ್ಟಿಸಿಪೇಟ್ ಮಾಡಿದ್ರು? ಇಲ್ಲ, ಇದು ಫಸ್ಟ್ ಟೈಮ್. ತುಂಬ ಖುಷಿ ಇದೆ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇದೇ ಥರ ಮಾಡಬೇಕಂತ ಇತ್ತು ಅಥವಾ ಮಾಡಿದ್ದು ಹೀಗಾಗಿ? ಮಾಡಿದ್ದು ಹೀಗೆ ಆದದ್ದು. ನಿಮ್ಮ ಇಮ್ಯಾಜಿನೇಷನ್ ಹೇಗಿತ್ತು? ನಮ್ಮ ಇಮ್ಯಾಜಿನೇಷನ್ ಇತ್ತು, ಬಟ್ ಅದಾಗಲಿಲ್ಲ ಹಾಗೆ. ಯಾರು ಹೇಗೆ ನೋಡಿದ್ರೆ ಎಲ್ಲಾದರೂ? ಇಲ್ಲ, ಓನ್ ಮಾಡಿದ್ದು. ಒಂದು ಐಡಿಯಾ ಬೇಕಲ್ಲ ಈ ಥರ ಮಾಡಬೇಕು. ಅದು ನಮ್ಮದು. ಹಾಂ, ಇಬ್ಬರದ್ದು ಸಹ. ಹಾಂ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇದೇನು ತುಂಬ ಸಿಂಪಲ್ ಆಗಿದೆ? ಅದು ಸಿಂಪಲ್ಲೇ ಮಾಡಿದ್ದು. ಶಜಾ. ಶಸ್ಫ. ಯಾರಾದರೂ ಹೇಳಿಕೊಟ್ರೆ ಅಥವಾ ನೀವು ಅಲ್ಲ, ಓನ್ ಕ್ರಿಯೇಟಿವಿಟಿ. ಈ ಥರ ಕ್ರಿಯೇಟಿವಿಟಿ ಯಾರು ಕಲಿಸ್ತಾರೆ? ಅಲ್ಲ, ಅದು ನಾವೇ ನೋಡಿ ಥಿಂಕ್ ಮಾಡಿ ಮಾಡಿದ್ದು. ಏನಿಲ್ಲ, ಅದು ಫ್ಲವರ್ ಪ್ಲೇಟ್. ಮಾಡಿದ್ದು ಈ ಥರ ಆಯಿತು. ಸೊ ಡಿಫ್ರೆಂಟ್ ಇತ್ತು ಅದು. ಅದು ರೋಸ್ ಎಲ್ಲ ಸ್ಟ್ರೈಟ್ ಮಾಡಲಿಕ್ಕಿದೆ, ಅದು ಮಾತ್ರ ಹೀಗಾಯಿತು. ತಂದದ್ದು ಕಡಿಮೆ. ಶಾಪಿಂದ ಸ್ವಲ್ಪ ಇದು ಶಾಪಿಂದ ಸ್ವಲ್ಪ ಇದು ಹೊರಗೆ ಮನೆ. ಇಲ್ಲ ಸರ್, ನಾವು ಓನ್ ಮಾಡಿದ್ದು. ಸ್ಕೂಲ್ ಇಲ್ಲ, ಇದು ಕಾಂಪಿಟೇಷನ್ ಅಂತ ಹೇಳಿದ್ರೆ ನಾವು ಓನ್ ಮಾಡಿದ್ವಿ. 9th. ತುಂಬ ಚೆಂದಾಗಿದೆ, ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು. ಅಷ್ಟೇ ಇರಲಿಲ್ಲ. ನೀವು ಮಾಡಿದ್ದಾ? ಅಲ್ಲ ಅಲ್ಲ ಇಬ್ಬರದೇ ಒಂದು. ಅದು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಯೂಟ್ಯೂಬಲ್ಲೇ ನೋಡಿ ಮಾಡಿದ್ದು? ಅಲ್ಲ, ಇದು ಯೂಟ್ಯೂಬಲ್ಲಿ ಅದೊಂದು ಕೀಲಿಗೆ. ನಿಮ್ಮ ಕ್ರಿಯೇಟಿವಿಟಿ ಯಾವುದು? ಯೂಟ್ಯೂಬಲ್ಲಿ ಇದ್ದದ್ದು ಯಾವುದು? ಅದರಲ್ಲಿ ಇದು ಮಾತ್ರ, ಬಾಕಿ ಎಲ್ಲ ನಾವು ಮಾಡಿದ್ದು. ಮೇಲೆದೊಂದು ಬೇಸ್ ಎಲ್ಲ ಹಾಂ, ಖಾಲಿ ಇದು ಮಾತ್ರ ಯೂಟ್ಯೂಬಲ್ಲಿ ಇದ್ದದ್ದು, ಬಾಕಿ ಆಯ್ತು. ನಾವು ಆಯ್ತಾ ಅಲ್ಲ ಒಂದು ಹಾಂ ನೋಡಿದ್ದು ಸ್ವಲ್ಪ. ಒಳ್ಳೆಯಿತು, ಎಲ್ಲರದ್ದು ಒಳ್ಳೆಯಿತು. ಓಕೆ, ಎಸ್, ನೋಡಿದ್ವಿ ಅಲ್ಲಿ ಆರಂಭದಲ್ಲೇ ನಮಗೆ ಆಕರ್ಷಕವಾದ ಗುಡುದೀಪಗಳು ಕಂಡ್ವು. ಆಮೇಲೆ ವಿದ್ಯಾರ್ಥಿಗಳ ಮೂಲಕ ಆಕರ್ಷಕವಾಗಿ ನಿರ್ಮಾಣಗೊಂಡಂಥ ಹೂಗಳ ಕಲಾಕೃತಿಗಳು, ಫ್ಲವರ್ ಅರೇಂಜ್ಮೆಂಟನ್ನು ಕೂಡ ನೋಡಿದ್ವಿ. ಬಹುಶಃ ವಿದ್ಯಾರ್ಥಿಗಳು ಇಷ್ಟನ್ನೆಲ್ಲ ಮಾಡಬೇಕು ಅಂತಾದರೆ ಅವರಿಗೆ ಒಂದು ಸೂಕ್ತವಾದ ತರಬೇತಿ, ಮಾರ್ಗದರ್ಶನ ನೀಡಿದವರು ಕೂಡ ಮುಖ್ಯ ಆಗ್ತಾರೆ. ಸೊ ಈಗ ನಮ್ಮ ಜೊತೆಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಎಲ್ಲ ಈ ಒಂದು ಕಲೆಗಳ ಬಗ್ಗೆ ಅಥವಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇರ್ಬೋದು, ಇದರ ಬಗ್ಗೆ ಒಂದು ತರಬೇತಿ ಮಾಹಿತಿಯನ್ನು ಕೊಟ್ಟಂತಹ ಫೈನ್ ಆರ್ಟ್ಸ್ನ ಇನ್ಚಾರ್ಜ್ ಮೇಡಮ್ ಇದ್ದಾರೆ, ಬಕುಲಾ ಅವರು. ಅವ್ರ ಜೊತೆ ಮಾತಾಡೋಣ, ಏನೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ. ಜೊತೆಗೆ HM ಅವರ ಜೊತೆಗೆ ಕೂಡ ಮಾತನಾಡಬೇಕು. ಸೊ ಈಗ ಮೊದಲನೇದಾಗಿ ನಮ್ಮ ಬಕುಲಾ ಮೇಡಮ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಬಹಳ ಸುಂದರವಾದ ಒಂದು ಕಾರ್ಯಕ್ರಮ, ಜೊತೆಗೆ ಕಲಾಕೃತಿಗಳು ಕೂಡ ಮಕ್ಕಳ ಮೂಲಕ ತಯಾರಾಗಿದೆ. ಹೇಗೆ ತರಬೇತಿ ಕೊಟ್ರಿ, ಹೇಗೆ ಈ ಎಲ್ಲ ಪ್ರಯತ್ನಗಳಾಯಿತು ಅಂತ? ನಾವಿಲ್ಲಿ, ನಾನೀಗ ಕ್ರಾಫ್ಟ್ ಟೀಚರ್ ಆಗಿದ್ದೇನೆ ಇಲ್ಲಿ ಸುದಾನದಲ್ಲಿ. 21ನೇ ವರ್ಷ ಇದು ಕ್ರಾಫ್ಟ್ ಟೀಚರ್ ಆಗಿ. ಹಾಗಾಗಿ ಮಕ್ಕಳ ಜೊತೆ ಬೆರೀಲಿಕ್ಕೆ ಒಂದು ಖುಷಿ. ಹಾಗಾಗಿ ಅವರ ಆಸಕ್ತಿ ಯಾವುದರಲ್ಲಿ ಉಂಟು ಅದಕ್ಕೆ ಜಾಸ್ತಿಯಾಗಿ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಇಲ್ಲಿ. ಪ್ರತಿಯೊಂದು ಡ್ಯಾನ್ಸ್ ಆಗಲಿ, ಕಲೆ ಆಗಲಿ, ಅಥವಾ ಚಿತ್ರಕಲೆ ಆಗಲಿ, ಕ್ರಾಫ್ಟ್ ಆಗಲಿ, ಪ್ರತಿಯೊಂದಕ್ಕೆ ಸಹ ಇಲ್ಲಿ ಕೋಚಿಂಗ್ ನಡೀತಾ ಇರ್ತದೆ. ನಮಗೆ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಮೇಡಮ್, HM ಮೇಡಮ್. ಎಲ್ಲದಕ್ಕೂ ಅವರ ಒಂದು ಸ್ಫೂರ್ತಿಯ ಮಾತು. ಹಾಗಾಗಿ ಖುಷಿ ಆಗ್ತದೆ ಇಲ್ಲಿ ಮಕ್ಕಳ ಜೊತೆ ಬೆರೆಯಲಿಕ್ಕೆ ಸಹ.
ಅವರು ಸಹ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ ಪ್ರತಿಯೊಂದು ಕೊಟ್ಟಂಥ ಕೆಲಸಕ್ಕೆ. ಆದ ಕಾರಣ ಮೊನ್ನೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದೇವೆ. ಅದಕ್ಕೆ ನಾವು ಗೂಡುದೀಪ ತಯಾರಿಕೆ ಅಂತೇಳಿ ಒಂದು ಫಸ್ಟಿಗೆ ಕೊಟ್ಟಿದ್ದೆವು ಮಕ್ಕಳಿಗೆ. ಅದು ಅವರ ಅಪ್ಪ ಅಮ್ಮ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾಡಿ ನಮಗೆ ಮತ್ತೆ ಕೊಟ್ಟರೆ ಸಾಕು ಅಂತೇಳಿ. ಇದು ಏನಕ್ಕೆ ಅಂತ ಹೇಳಿದರೆ, ಈಗದ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳ ಜೊತೆ ಅಪ್ಪ ಅಮ್ಮನಿಗೆ ಮಾತಾಡಲಿಕ್ಕೆ ಆಗಲಿ ಯಾವುದಕ್ಕೂ ಸಮಯ ಇರೋದಿಲ್ಲ. ಆದ ಕಾರಣ ಈ ಕಾರಣದಿಂದಾಗಿ ಅವರು ಕೂತ್ಕೊಂಡು ಒಂದು ಒಟ್ಟಿಗೆ ಒಂದು ಖುಷಿಯಲ್ಲಿ ಮಾಡಲಿ ಅಂತೇಳಿ, ಆ ಬಾಂಧವ್ಯ ಬೆಳೆಯಲಿ ಅಂತೇಳಿ ನಾವು ನೆನೆಸಿ ಇದನ್ನು ಕೊಟ್ಟದ್ದು ಕಾನ್ಸೆಪ್ಟನ್ನು. ಅದಕ್ಕೆ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಹಾಗಾಗಿ ನಾವು ಅವರು ಕೊಟ್ಟಂಥ ಗೂಡುದೀಪ, ವಿವಿಧ ಬಣ್ಣದ ವಿವಿಧ ರೀತಿಯ ಗೂಡುದೀಪವನ್ನು ನಾವು ಚಿಲ್ಡ್ರನ್ಸ್ ಡೇಗೆ ಇಲ್ಲೆಲ್ಲ ಸುತ್ತಮುತ್ತ ಹಾಕಿದ್ದೇವೆ, ನೋಡ್ಬೋದು ನಿಮಗೆ. ಹಾಗಾಗಿ ಖುಷಿ ಆಯಿತು ಸರ್, ತುಂಬ ಖುಷಿ ಆಗ್ತದೆ ಇಲ್ಲಿ ಸುದಾನದಲ್ಲಿ. ಅಂದರೆ ಕಳೆದ ಒಂದೆರಡು ವರ್ಷಗಳನ್ನು ನಾವು ಕೋವಿಡ್ನಿಂದಾಗಿ ಕಳ್ಕೊಂಡಿದ್ವಿ. ಅಂದರೆ ಮಕ್ಕಳಿಗೆ ಅಕಾಡೆಮಿಕ್ ಎಜುಕೇಷನ್ ಏನು ಆನ್ಲೈನ್ ಮೂಲಕ ಸಿಗ್ತಾ ಇತ್ತು. ಆದರೆ ಬಹುಶಃ ಈ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆ ಸ್ವಲ್ಪ ಒಂದು ಅವಕಾಶಗಳಿರಲಿಲ್ಲ ಅಂತ ಹೇಳ್ಬೋದು. ಬಹುಶಃ ಆ ಮಕ್ಕಳಲ್ಲಿ ಆ ಒಂದು ಟ್ಯಾಲೆಂಟ್ ಎಲ್ಲೋ ನಶಿಸಿ ಹೋಗ್ತಾ ಇದೆ ಅನ್ನುವಂಥ ಒಂದು ಭಯ ಕೂಡ ಇತ್ತು. ನಿಮಗೆ ಎಷ್ಟು ಕಷ್ಟ ಆಯಿತು, ಅಥವಾ ಈ ಮುಂದಕ್ಕೆ ಈಗ ಅದನ್ನು ಆರಂಭ ಮಾಡಿದಾಗ ಮಕ್ಕಳನ್ನು ಟ್ರೈನ್ ಮಾಡೋದು ಹೇಗಾಯಿತು, ಆ ಎಕ್ಸ್ಪೀರಿಯನ್ಸ್ ಹೇಗೆ? ನನಗೆ ನಿಜವಾಗಿ ಇದು ಕಷ್ಟ ಅಂತೇಳಿ ಅನಿಸೋದೇ ಇಲ್ಲ. ಏಕೆಂದರೆ ನಾನು ಇಷ್ಟಪಟ್ಟು ಮಾಡೋದು ಇದನ್ನು. ನಮ್ಮ ಮಕ್ಕಳು ನನ್ನ ಮಕ್ಕಳು ಅಂತೇಳಿ ಮಾಡೋದು, ನಮ್ಮ ವಿದ್ಯಾರ್ಥಿಗಳು ಅಂತೇಳಿ ಮಾಡೋದು. ಹಾಗಾಗಿ ಕಷ್ಟ ಅಂತೇಳಿ ಏನೂ ಅನಿಸೋದಿಲ್ಲ. ವಿದ್ಯಾರ್ಥಿಗಳು ತುಂಬ ರೀತಿಯಲ್ಲಿ ಸಹಕರಿಸ್ತಾರೆ. ಮತ್ತು ನಾವು ಪ್ರತಿಯೊಂದು ಕಾಂಪಿಟೇಷನ್ ಮಾಡುವಾಗ, ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ನಾನು ಸ್ಟೂಡೆಂಟ್ ವಾಲಂಟಿಯರ್ಸನ್ನು ಸೆಲೆಕ್ಟ್ ಮಾಡ್ತೇವೆ, ಬೆಸ್ಟ್ ಸ್ಟೂಡೆಂಟ್ ವಾಲಂಟಿಯರ್ಸ್. ಅವರಿಂದಾಗಿ ತುಂಬ ಯಶಸ್ವಿ ಆಗ್ತದೆ ನಾವು ಮಾಡುವಂಥ ಕೆಲಸ. ಆದ ಕಾರಣ ತುಂಬ ಖುಷಿಯಲ್ಲಿ ಮಾಡ್ತೇವೆ ಎಲ್ಲರೂ ಸೇರಿ. ಹಾಂ, ನಿಮ್ಮ ಫೀಲ್ಡ್ಗೆ ರಿಲೇಟೆಡ್ ಆಗಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ, ಏನು ಮಾಡಬೇಕು ಅಂತಿದ್ದೀರಿ, ಮುಂದಿನ ಯೋಜನೆಗಳು? ಹಾಗೆ ಪ್ರತಿಯೊಂದು ವರ್ಷದಲ್ಲಿ ನಾವು ಚಿಲ್ಡ್ರನ್ಸ್ ಡೇ ಆಗಲಿ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ನು ವಿಭಿನ್ನವಾಗಿ ಮಾಡಬೇಕಂತೇಳಿ ತುಂಬ ಖುಷಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ತೇವೆ. ಹಾಗೆ ನಮ್ಮ ಎಚ್.ಎಮ್ ನಾನು ಏನಾದರೂ ಹೇಳಿದರೆ ಅದಕ್ಕೆ ಎಚ್.ಎಮ್ ನನ್ನನ್ನು ಕರೆಕ್ಷನ್ ಮಾಡೋದು ಅಥವಾ ಅದಕ್ಕೆ ಪ್ರೇರಣೆಯಾಗಿ ಹೇಳುವಂಥದ್ದು ನಾವು ತುಂಬ ಇಷ್ಟ ಸರ್. ಹಾಗಾಗಿ ತುಂಬ ಖುಷಿಪಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು. ನಿಮ್ಮ ಮೂಲಕ ಇನ್ನೊಂದಷ್ಟು ಮಕ್ಕಳಿಗೆ ಇದೇ ಥರ ಟ್ರೈನಿಂಗ್ ಸಿಗಲಿ ಅನ್ನುವಂಥದ್ದು ನಮ್ಮ ಆರೈಕೆ. ಈಗ ಎಚ್.ಎಮ್ ಮೇಡಮ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅವರಿಗೆಷ್ಟು ಖುಷಿ ಇದೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಸಂತೋಷ. ಯಾಕೆಂದರೆ ಈ ವರ್ಷವೇ ನಮಗೆ ತುಂಬ ಖುಷಿಯ ವರ್ಷ. 2022-23 ಹಿಂದಿನ ಕಳೆದ ಒಂದು 2-2.5 ವರ್ಷದ ಇದರಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಮಗೆ ಒಂದು ಸೂಕ್ತವಾದ ರೀತಿಯಲ್ಲಿ, ಮಕ್ಕಳಿಗೆ ನಿಜವಾದ ಅದು ಲಾಭ ಸಿಗುವಂಥ ರೀತಿಯಲ್ಲಿ, ಸಂತೋಷ ಕೊಡುವಂಥ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶಗಳಿರಲಿಲ್ಲ. ಅದು ಒಂದು ರೀತಿಯಲ್ಲಿ ನಾವು ಒಂದು ಗಿಲ್ಟ್ ಫೀಲ್ ಮಾಡ್ತಿದ್ದೆವು. ಮಕ್ಕಳಿಗೆ ಖಾಲಿ ಆನ್ಲೈನೋ ಆಫ್ಲೈನೋ ಏನು ನಮಗೆ ಇಲಾಖೆಯಿಂದ ರಿಸ್ಟ್ರಿಕ್ಷನ್ ನಾವು ಮಾರ್ಗದರ್ಶನ ಸಿಗ್ತಿತ್ತು, ಅದಕ್ಕಿಂತ ಹೆಚ್ಚೇ ನಾವು ಮಾಡ್ತಿದ್ದೆವು. ಅದು ಯಾವತ್ತೂ ಮಾಡ್ತೇವೆ ನಾವು. ಆದರೂ ಇದೆಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಂಬುದು ಮಕ್ಕಳ ಖಾಲಿ ಪಾಠ ಪಠ್ಯ ಮಾತ್ರ ಅಲ್ಲ, ಇದು ತುಂಬ ಮಕ್ಕಳು ಆಸಕ್ತಿಯಿಂದ ಕಲಿಯುವಂಥ ಒಂದು ಕೆಲವು ಮೀಡಿಯಾಸ್ ಇದು. ಇದನ್ನು ಮಾಡಲಿಕ್ಕೆ ಈ ವರ್ಷ ನಮಗೆ ಅವಕಾಶ ಸಿಕ್ಕಿತು. ಅದರ ಜೊತೆಗೆ ನಮ್ಮ ಒಂದು ಸುದಾನ ಸಂಸ್ಥೆಯ ಪರಂಪರೆಯ ರೀತಿಯಲ್ಲಿ ನಮ್ಮ ಹಲವಾರು ಚಟುವಟಿಕಾ ಕ್ಲಬ್ಗಳಿವೆ, ಆ್ಯಕ್ಟಿವಿಟಿ ಕ್ಲಬ್ಸ್. ಅದು ವರ್ಷದ ಬಿಗಿನಿಂಗಿನಲ್ಲೇ ನಾವು ಇನಾಗ್ರೇಷನ್ ಮಾಡಿ ಅಲ್ಲಿ ಎಲ್ಲ ಶಿಕ್ಷಕರನ್ನು ಡಿವೈಡ್ ಮಾಡಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಯನ್ನು ಹಂಚಿಕೊಂಡು ಕೊಡುವಂಥದ್ದು, ಮಾಡಿಸುವಂಥದ್ದು. ಅದು ಸೈನ್ಸ್ ಕ್ಲಬ್ ಇರ್ಬೋದು, ಫೈನ್ ಆರ್ಟ್ಸ್ ಕ್ಲಬ್ ಇರ್ಬೋದು, ಲಿಟರರಿ ಕ್ಲಬ್ ಅಂದರೆ ಈ ಲೇಖನಗಳನ್ನೆಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡುವಂಥ ಕ್ಲಬ್ ಇರ್ಬೋದು, ಸೋಷಲ್ ಕ್ಲಬ್ ಇದೆ, ಇಂಟರ್ಯಾಕ್ಟ್ ಕ್ಲಬ್ ಇದೆ, ಶಕ್ತಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಆಮೇಲೆ ಸೃಷ್ಟಿ ಅಂತೇಳಿ IT ಕ್ಲಬ್ ಇದೆ. ಈ ರೀತಿ ಎಲ್ಲ, ಮತ್ತು ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಅಂತ, ಈ ಥರ ಎಲ್ಲ ಚಟುವಟಿಕೆಗಳನ್ನು ನಾವು ಪ್ರಮೋಟ್ ಮಾಡುವಾಗ ಪ್ರತಿಯೊಬ್ಬ ಟೀಚರ್ಸಿಗೆ ಕೊಟ್ಟಂಥ ಜವಾಬ್ದಾರಿ ಮತ್ತು ವಿದ್ಯಾರ್ಥಿ ಮುಖಂಡರುಗಳನ್ನು ಕೂಡ, ನಾಯಕರನ್ಗಳು ಕೂಡ ಸೆಲೆಕ್ಟ್ ಮಾಡಿ ಟೀಚರ್ಸ್ ಹಾಕ್ಕೊಂಡಿರ್ತಾರೆ. ಅಲ್ಲಿ ಅತಿ ಮುಖ್ಯವಾಗಿ ಶೈನ್ ಆಗುವಂಥದ್ದು ಏನಂದರೆ, ಆ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ನಾವು ಅಲಾಟ್ ಮಾಡಿದ್ದೇವೆ ಈ ವರ್ಷಕ್ಕೆ ಚಟುವಟಿಕೆಗೆ, ಆ ಟೀಚರ್ಸು ತೆಗೆದುಕೊಳ್ಬಹುದಾದಂಥ ಪ್ರೀತಿ ಇಟ್ಟು ಮಾಡುವಂಥ ತೆಗೆದುಕೊಳ್ಳುವಂಥ ಜವಾಬ್ದಾರಿ. ಅದರಿಂದಾಗಿ ಮಾತ್ರ ಅದು ಸಕ್ಸಸ್ ಆಗ್ತದೆ, ಶೈನ್. ಅದರಲ್ಲಿ ನನಗೆ ಮುಖ್ಯವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಈ ಅದ್ಭುತಗಳನ್ನು ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಬಕುಲಾ ಮೇಡಮ್ನ ನಿರ್ದೇಶನದ ಫೈನ್ ಆರ್ಟ್ಸ್ ಕ್ಲಬ್. ಖಂಡಿತವಾಗಿ ಅದು ಒಬ್ಬರು ಯಾರು HM ಅಥವಾ ಇನ್ನೊಬ್ಬರು ಟೀಚರು ಖಾಲಿ ಒಂದು ವೆರಿ ಗುಡ್ ಅಥವಾ ಏನೋ ಹೇಳಿ ಸಪೋರ್ಟ್ ಮಾತ್ರ ಅಷ್ಟೇ ಅಲ್ಲ, ಎಲ್ಲರೂ ಸೇರಿ ಗುಂಪಾಗಿ ಮಾಡುವಂಥ ವರ್ಕ್ ಆಗಿರ್ತದೆ. ಸೊ ನಾಟ್ ದ ಇಂಡಿವಿಜುವಲ್ ಟಾಸ್ಕ್ ಅದು.
ಒಟ್ಟಿಗೆ ಸೇರಿ ಮಾಡುವಂಥ ಇದು. ನಮ್ಮ ಮಕ್ಕಳಿಗೆ ಬಹಳಷ್ಟು ಬ್ಯೂಟಿಫುಲ್ ಆ್ಯಕ್ಟಿವಿಟೀಸನ್ನು ಈ ವರ್ಷ ಅರೇಂಜ್ ಮಾಡಲಾಗಿತ್ತು. ಎಲ್ಲ ಕ್ಲಬ್ಬಿಂದಲೂ ಮಾಡಿದ್ದಾರೆ. ಅದರಲ್ಲಿ ಫೈನ್ ಆರ್ಟ್ಸ್ ಕ್ಲಬ್ಬಿನಿಂದ ತುಂಬ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ, ಮಕ್ಕಳ ಚಿಲ್ಡ್ರನ್ಸ್ ಡೇ ಸಂದರ್ಭದಲ್ಲಿ, ಆಮೇಲೆ ರಾಜ್ಯೋತ್ಸವ ಆಚರಣೆಯಿಂದ ಹಿಡಿದು ನಮ್ಮ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ, ಹಾಗೆ ಜೊತೆಗೆ ಪ್ರೈಮರಿ, ಲೋವರ್ ಪ್ರೈಮರಿ, ಹೈಯರ್ ಪ್ರೈಮರಿ ಇವರೆಲ್ಲ ಸ್ಪರ್ಧೆಗಳು, ಚಟುವಟಿಕೆಗಳು, ವಾರದ ವೀಕೆಂಡ್ ಚಟುವಟಿಕೆಗಳು, ನೋ ಬ್ಯಾಗ್ ಡೇ ಇದೆಲ್ಲವನ್ನು ಮಾಡಿಕೊಂಡು ಅದನ್ನು ಟೈಮ್ ಟೇಬಲನ್ನು ಮೊದಲೇ ಹಾಕಿಕೊಂಡು ಸಮಯಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳಿಗೆ. ಅದರ ಜೊತೆಯಲ್ಲಿ ಇನ್ನೊಂದು ಮುಖ್ಯ ಪಾಯಿಂಟ್ ಗಮನಿಸಬೇಕೇನೆಂದರೆ, ಯಾವುದೇ ಚಟುವಟಿಕೆಗಳನ್ನು, ಕಾಂಪಿಟೇಷನ್ಸನ್ನು, ಆ್ಯಕ್ಟಿವಿಟೀಸನ್ನು ಮಾಡಲಿ, ಆದರೆ ಅದು ಪಾಠಗಳ ಪ್ರವಚನಗಳ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸೆಟಪ್ ಮಾಡಿರ್ತೇವೆ. ಆ ರೀತಿಯಲ್ಲಿ ಅದು ಅರೇಂಜ್ ಆಗಿರ್ತದೆ. ಪ್ರತಿಯೊಂದು ಮಗುವಿಗೆ ಅವಕಾಶ, ಪ್ರತಿಯೊಬ್ಬ ಶಿಕ್ಷಕರಿಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅವಕಾಶ, ಅವರ ಟ್ಯಾಲೆಂಟ್ಗಳನ್ನು ತೋರಿಸುವಂಥ ಅವಕಾಶ ಕೂಡ ಇದು ಆಗಿರ್ತದೆ. ಸೊ ಆ ಸಂದರ್ಭದಲ್ಲಿ ಬಹಳಷ್ಟು ಚಟುವಟಿಕೆಗಳನ್ನು ಬ್ಯೂಟಿಫುಲ್ಲಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದೇವೆ. ಈಗ ಮೇಡಮ್ ಕೆಲವನ್ನು ಹೇಳಿದರು, ಗೂಡುದೀಪ ಇದೆಲ್ಲ, ಪ್ರತಿಯೊಂದರಲ್ಲಿ ಕೂಡ ನಮ್ಮ ಒಂದು ಒಳ್ಳೆಯ ಉದ್ದೇಶ ಇರ್ತದೆ. ನಾನು ಹೇಳಿದೆ 7 ಚಟುವಟಿಕೆಯ ಕ್ಲಬ್ಗಳು ಅಂತೇಳಿ. ಆ 7 ಚಟುವಟಿಕೆಯ ಕ್ಲಬ್ಗಳನ್ನು ವರ್ಷದ ಬಿಗಿನಿಂಗಲ್ಲಿ ನಾವು ಇನಾಗ್ರೇಟ್ ಮಾಡಬೇಕಾದ್ರೆ, ಪ್ರತಿ ವರ್ಷವೂ ನಮ್ಮ ಇದೊಂದು ಸಂಪ್ರದಾಯ, ವರ್ಷಕ್ಕೊಂದು ಥೀಮ್ ಅಂತ ಇಡ್ತೇವೆ ನಾವು. ವರ್ಷಕ್ಕೊಂದು ಥೀಮ್. ಆ ಥೀಮು ಈ ವರ್ಷ ಒನ್ ಅರ್ತ್ ಅಂತ. ಆ ಒನ್ ಅರ್ತಲ್ಲಿ ಫೈನ್ ಆರ್ಟ್ಸ್ ಕ್ಲಬ್ಬಿಗೆ ಒಂದು, ಆ ಒನ್ ಅರ್ತಿನ ಒಳಗೆ ಒಂದು ಥೀಮ್. ಈಗ ಸೋಷಿಯಲ್ ಕ್ಲಬ್ಬಿಗೆ ವಾಟರ್ ಫಾಲ್ಸ್, ಜಲಪಾತ, ನೀರು, ಆ ಸೌಂದರ್ಯವನ್ನು ತೋರಿಸಿದರೆ, ಫೈನ್ ಆರ್ಟ್ಸ್ ಕ್ಲಬ್ ಜ್ಞಾನದ ಜ್ಯೋತಿಯನ್ನು ಬೆಳಗುವಂಥ ದೀಪವನ್ನು ಎತ್ತಿ ಹಿಡಿದು ತೋರಿಸುವಂಥ ಇದನ್ನು ಮಾಡ್ತಾರೆ. ಅದೇ ಲಿಟರರಿ ಕ್ಲಬ್ ಜ್ಞಾನದ ಬೆಳಕನ್ನು ಇಡೀ ಪ್ರಪಂಚಕ್ಕೆ ಪಸರಿಸುವಂಥ ಇದು, ಅವರಿಗೆ ಸೂರ್ಯನ ಬೆಳಕಿನ ಇದನ್ನು ಸಿಂಬಲನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಹಿಲ್ಸ್ ಇರ್ಬೋದು, ಅದು ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಇದೆಲ್ಲವೂ ಕೂಡ ಈ ಒನ್ ಅರ್ತಿನ ಒಳಗೆ ಬ್ಯೂಟಿಫುಲ್ ಆಗಿ ಡಿಪಿಕ್ಟ್ ಆಗಿದೆ. ಅದನ್ನು ನಮ್ಮ ಡ್ರಾಯಿಂಗ್ ಸರ್ ಮತ್ತು ಇವರು ಕ್ರಾಫ್ಟ್ ಮೇಡಮು, ಉಳಿದ ಟೀಚರ್ಸ್ ಎಲ್ಲರೂ ಸೇರಿಕೊಂಡು ಪ್ರತಿ ಕ್ಲಬ್ಬಿನ ಆ್ಯಕ್ಟಿವಿಟೀಸನ್ನು ಲಿಸ್ಟ್ ಮಾಡಿದ್ದಾರೆ, ಡಿವೈಡ್ ಮಾಡ್ಕೊಂಡಿದ್ದಾರೆ, ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ದಿನವೂ ನಮ್ಮ ಸುದಾನ ಸಂಸ್ಥೆಯಲ್ಲಿ ಒಂದು ಆಚರಣೆ, ಅದು ಪಾಠ ಪಠ್ಯಗಳ ಜೊತೆಗೆ ನಡೀತಾ ಹೋಗ್ತಾ ಇರ್ತದೆ, ನ್ಯಾಚುರಲ್ ಆಗಿ ನಡೀತಾ ಹೋಗ್ತಾ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ಬಯಸುವುದೇನೆಂದರೆ, ಮಕ್ಕಳಿಗೆ ಆಗಬೇಕಾದಂಥ ಲಾಭ, ಅವರಿಗೆ ಪಾಠಗಳ ಒಟ್ಟಿಗೆ ಖುಷಿಯಲ್ಲಿ ಭಾಗವಹಿಸುವಂಥ ಎಲ್ಲ ಅವಕಾಶಗಳು, ಅವರ ಒಳಗಿರುವಂಥ ಟ್ಯಾಲೆಂಟ್ಸ್, ಪ್ರತಿ ಮಗು ಸರಿ. ಈಗ ಇಲ್ಲಿ ನೀವು ನೋಡಿರ್ಬೋದು, ಕೆಲವು ಮಕ್ಕಳು ಭಾಗವಹಿಸಿದ್ದಾರೆ, ಅವರಲ್ಲಿ ಎಲ್ಲರೂ ಕೂಡ 100 ಅಂಕ ಅಥವಾ ಪಾಸ್ ಅಂಕಗಳನ್ನೇ ತೆಗೆಯುವಂಥ ಮಕ್ಕಳೇ ಆಗಬೇಕಾಗಿರಲಿಲ್ಲ, ಇಲ್ಲ ಕೂಡ. ಕೆಲವರು ಟಾಪ್ ಮಕ್ಕಳು ಕೂಡ ಇದ್ದಾರೆ. ಆ 100% ತೆಗೆಯುವಂಥ ಮಕ್ಕಳು ಕೂಡ ಚಟುವಟಿಕೆಯಲ್ಲಿ ಈಕ್ವಲ್ ಇಂಟ್ರೆಸ್ಟ್ ತಗೊಳ್ತಾರೆ. ಈ ಆಸಕ್ತಿ ಸ್ಟಡೀಸ್ನಲ್ಲಿ ಹಿಂದೆ ಇರುವ ಮಗು ಕೂಡ ಚಟುವಟಿಕೆಯಲ್ಲಿ ಆಸಕ್ತಿಯನ್ನು ತಗೊಳ್ತದೆ. ಆಗ ಅಲ್ಲಿ ಸಿಗುವಂಥ ಅವಕಾಶದಿಂದಾಗಿ ಆ ಮಗುವಿನಲ್ಲಿ ಕಲಿಕೆಗೆ ಅದು ಉತ್ತಮವಾದ ಒಂದು ಪ್ರಭಾವವನ್ನು ಬೀರ್ತದೆ. ಅದಕ್ಕೋಸ್ಕರ ನಾವು ಓಪನ್ ಆಗಿ ಇಟ್ಟಿರುವಂತಹ ಕೆಲವು ಅವಕಾಶಗಳು ಇದು ಬೇರೆ ಬೇರೆ ಕ್ಲಬ್ಗಳ ಹೆಸರಿನಲ್ಲಿ, ಆ ಚಟುವಟಿಕೆಗಳ ಹೆಸರಿನಲ್ಲಿ ನಡೆದು ಬರ್ತಾ ಇದೆ ಸರ್. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೂಡ, ನಮ್ಮ ಪಾರ್ಲಿಮೆಂಟು ಇದೆ, ವಿದ್ಯಾರ್ಥಿ ಸಂಘ, ಪ್ರತಿ ಸಂಘದಲ್ಲಿ ಪ್ರತಿ ಕ್ಲಬ್ಬಿಗೆ ಒಬ್ಬರು ಮಿನಿಸ್ಟರ್ ಇದ್ದಾರೆ, ಅದನ್ನು ನೋಡಿಕೊಳ್ಳುವ ಲೀಡರ್ಸ್ ಇದ್ದಾರೆ. ಇವರೆಲ್ಲರೂ ಒಟ್ಟು ಸೇರಿ ಮಾಡುವಂಥ ಈ ಕಾರ್ಯಕ್ರಮಗಳು ಸರ್. ಸೊ ತುಂಬ ಖುಷಿಯಾಗಿದೆ. ಧನ್ಯವಾದಗಳು. ಬಹುಶಃ ನಿಮ್ಮ ಮೂಲಕ, ಒಟ್ಟು ತಂಡದ ಮೂಲಕ ನಡೀತಾ ಇರುವಂಥ ಪ್ರಯತ್ನಗಳು ಇದೇ ಥರ ಮುಂದುವರಿತಾ ಇರಲಿ. ಆ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆ ಇನ್ನಷ್ಟು ಬೆಳಕಿಗೆ ಬಂದು ಅವರು ಸಾಧನೆ ಮಾಡುವಂತಾಗಲಿ ಅನ್ನೋದು ನಮ್ಮ ಆರೈಕೆ ಕೂಡ. ಥ್ಯಾಂಕ್ ಯು ಮೇಡಮ್. ಎಸ್, ಇದು ಈ ಒಂದು ವಿದ್ಯಾರ್ಥಿಗಳ ಮೂಲಕ ಮೂಡಿ ಬಂದಂತಹ ಒಂದು ಕಲಾಕೃತಿಗಳು, ಜೊತೆಗೆ ಆ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ತರಬೇತಿ ನೀಡಿದವರು, ಜೊತೆಗೆ ಮುಖ್ಯ ಶಿಕ್ಷಕರಾಗಿರುವಂತಹ ಶೋಭನಾ ನಾಗರಾಜ್ ಮೇಡಮ್ ಅವರು ಹೇಳಿರುವಂತಹ ಮಾತುಗಳು. ಸೊ ಇಂಥ ಒಂದು ಪ್ರಯತ್ನ ನಿಜಕ್ಕೂ ಒಂದು ಆದರ್ಶನೀಯ ಅನ್ನುವಂಥದ್ದನ್ನು ಹೇಳ್ತಾ, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ, ನಟ್ಟಬೈಲು, ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ, ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟಬೈಲು, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.